ಮಹಾಮಾರಿ ಕೊರೋನಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ಬಲಿಯಾಗಿದೆ. ಈ ಬಗ್ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ಬಹಿರಂಗಪಡಿಸಿದೆ. ಈ ಮೂಲಕ ಕೊರೋನಾ ಮಹಾಮಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಮಂದಿ ಬಲಿಯಾದಂತಾಗಿದೆ. ಬಂಟ್ವಾಳದ ಸುಮಾರು 75 ವರ್ಷ ವಯಸ್ಸಿನ ವೃದ್ಧೆಯೊಬ್ಬರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದು ಚಿಕಿತ್ಸೆ ಕೊಡ್ತಾ ಇದ್ರು, ಆದರೆ ಅದು ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತರು ಏಪ್ರಿಲ್ 19ರಂದು ಕೊರೋನಾ ವೈರಸ್ಗೆ ಬಲಿಯಾಗಿರುವಂತಹ ಮಹಿಳೆಯ ಅತ್ತೆ ಅಂತ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಇದೀಗ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ 75 ವರ್ಷದ ವೃದ್ಧೆಗೆ ಕೊರೋನಾ ಪಾಸಿಟಿವ್ ಇರುವಂತಹ ವಿಚಾರ ಬೆಳಗ್ಗಿನ ವೇಳೆ ಬಹಿರಂಗಗೊಂಡಿತ್ತು. ಈ ಒಂದು ವಿಚಾರ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಇದೀಗ ಆ ವೃದ್ಧೆ ಚಿಕಿತ್ಸೆಗೆ ಸ್ಪಂದಿಸದೆ ಬಲಿಯಾಗಿದ್ದಾರೆ. ಇನ್ನು ಕೊರೋನಾ ಸೋಂಕು ಪತ್ತೆಯಾಗಿರುವಂತಹ ಫಸ್ಟ್ ನ್ಯೂರೋ ಖಾಸಗಿ ಆಸ್ಪತ್ರೆಯನ್ನ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡಿದ್ದು ಸೀಲ್ ಡೌನ್ ಮಾಡಲಾಗಿದೆ. ಅಲ್ಲದೆ ಅದರಲ್ಲಿರುವಂತಹ ರೋಗಿಗಳನ್ನ ಅಲ್ಲಿಯೇ ಉಳಿಸಿಕೊಂಡು ರೋಗಿ ಮತ್ತು ಎಲ್ಲ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇವರೆಲ್ಲರನ್ನೂ ಕೂಡ ಕೊರೋನಾ ಪರೀಕ್ಷೆಗೆ ಒಳಪಡಿಸಲು ನಿರ್ಧಾರ ಮಾಡಲಾಗಿದೆ. ಅಲ್ಲದೆ ಆಸ್ಪತ್ರೆ ಕಟ್ಟಡ ಇರುವಂತಹ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಣೆ ಮಾಡಲಾಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಈ ಆಸ್ಪತ್ರೆ ಕಟ್ಟಡ ಇರೋದ್ರಿಂದ ಮತ್ತು ಈ ಪ್ರದೇಶ ನಿಷೇಧಿತ ವಲಯ ಆಗಿ ಘೋಷಣೆ ಆಗಿರೋದ್ರಿಂದ ಅಗತ್ಯ ವಾಹನ ಸಂಚಾರಕ್ಕೆ ಕೂಡ ತೊಡಕು ಉಂಟಾಗಲಿದೆ. ಅಲ್ಲದೆ ಅಡ್ಯಾರ್ ಸುತ್ತಮುತ್ತಲಿನ 5 ಕಿಲೋಮೀಟರ್ ವ್ಯಾಪ್ತಿಯನ್ನ ಬಫರ್ ಝೋನ್ ಆಗಿ ಘೋಷಣೆ ಮಾಡಲಾಗಿದೆ. ಪರಂಗಿಪೇಟೆ, ಕುಡುಪು, ಕಲ್ಲಾಪು, ಪಳ್ನೀರ್ ಭಾಗದವರೆಗೂ ಕೂಡ ಈ ಬಫರ್ ಝೋನ್ ಇರಲಿದ್ದು ಈ ವ್ಯಾಪ್ತಿಯಲ್ಲಿ 42,000 ಮನೆಗಳು, 1,800 ಅಂಗಡಿಗಳು, ಇನ್ನಿತರ ಕಚೇರಿಗಳು ಮತ್ತು 1.8 ಲಕ್ಷ ಜನರು ಒಳಗೊಂಡಿದ್ದಾರೆ. ಇನ್ನು ವೃದ್ಧ ಮಹಿಳೆ ಪಾರ್ಶ್ವವಾಯು ರೋಗದಿಂದ ಬಳಲ್ತಾ ಇದ್ದು ಏಪ್ರಿಲ್ 18ರಂದು ಈಕೆಯನ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಕೆ ಕೊರೋನಾ ಸೋಂಕಿನಿಂದ ಮೃತಪಟ್ಟ ಬಂಟ್ವಾಳದ ಮಹಿಳೆಯತ್ತೆಯಾಗಿದ್ದು ಒಂದೇ ಮನೆಯಲ್ಲಿ ವಾಸವಾಗಿತ್ತು. ಇವರಿಗೆಲ್ಲ ಹೇಳ್ಬೇಕಲ್ಲಪ್ಪ, ಈ ಗಾಡಿಗಳು ಬರೋದು ಬೇಡ ಅಂತ